ಲಘುಪುರುಷಾಕಾರಂ ಶಂಖಚಕ್ರಾಸೈಧಾರಿಣಂ ಸಹಸ್ರಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಆತ್ಮೀಯ ಎಲ್ಲ ಯೋಗ ಬಂಧುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತು ಯೋಗಾಸನದ ಅಭ್ಯಾಸವನ್ನು ಮಾಡೋಣ. ಅದಕ್ಕೆ ಮುಂಚಿತವಾಗಿ ಶ್ರೀ ಗುರುಗಳ ಚರಣಾರವಿಂದವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಪತಂಜಲಿ ಮಹಾಮುನಿಗಳು ಜಗತ್ತಿಗೆ ಯೋಗಶಾಸ್ತ್ರವನ್ನು ನೀಡಿದವರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗದ ಮುಖಾಂತರವಾಗಿ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ನೀಡುವಂತಹ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಪತಂಜಲಿ ಮಹಾಮುನಿಗಳ ದಿವ್ಯಾಂಗ್ರಿಗಳಿಗೆ ಅಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಇವತ್ತಿನಿಂದ ಜೂನ್ 21ನೇ ತಾರೀಕಿನವರೆಗೆ ವಿಶ್ವ ಯೋಗ ದಿನದವರೆಗೆ ನಡೆಯುವಂತಹ ಈ ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ತನು ಮನ ಧನ ಮುಖಾಂತರವಾಗಿ ಈ ಕಾರ್ಯದಲ್ಲಿ ತೊಡಗಿಕೊಳ್ಳೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ಆ ಗುರುಗಳು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಸಂಚಿಕೆಯಲ್ಲಿ ಬರುವಂತಹ ಆಸನಗಳ ಅಭ್ಯಾಸವನ್ನು ಮಾಡೋಣ. ಅದರ ಮುಖಾಂತರವಾಗಿ ನಮ್ಮ ಶರೀರ, ಮನ, ಬುದ್ಧಿಗೆ ಬೇಕಾದ ಶಕ್ತಿಯನ್ನು ಆರ್ಜಿಸಿಕೊಳ್ಳೋಣ. ಕೊರೋನಾದ ಮಹಾಮಾರಿ ಜಗತ್ತನ್ನು ತಲ್ಲಣಗೊಳಿಸ್ತಾ ಇರುವ ಸಂದರ್ಭದಲ್ಲಿ ಯೋಗಾಭ್ಯಾಸ ನಿಮಗೆ ಹೊಸ ದಿಕ್ಕನ್ನು, ಹೊಸ ಧೈರ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಎಂಬುದಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಯೋಗಾಭ್ಯಾಸಕ್ಕೆ ನಾವು ತೊಡಗೋಣ. ಸ್ಥಿತಿಗೆ ಬನ್ನಿ. ಸೂರ್ಯ ನಮಸ್ಕಾರದ ಸ್ಥಿತಿಯಲ್ಲಿ ಕಾಲಿನ 2 ಬೆರಳುಗಳು ಸೇರಿರಬೇಕು. ಹಿಮ್ಮಡಿ ಸ್ವಲ್ಪ ಅಂತರ, ಮುಮ್ಮಡಿ ಮತ್ತು ಹಿಮ್ಮಡಿಯಲ್ಲಿ ಸ್ವಲ್ಪ ಹಿಮ್ಮಡಿ ಅಂತರ. ಕೈಯ ಕರಮೂಲದಿಂದ ತುದಿವರೆಗೆ ಸೇರಿರಬೇಕು. ಭುಜ ಸಹಜ ಸ್ಥಿತಿಯಲ್ಲಿ. ಪಾದವನ್ನು ನೆಲಕ್ಕೆ ಒತ್ತಿರಬೇಕು, ಕರಮೂಲ ಒತ್ತಿರಬೇಕು. ಮುಂದಕ್ಕೆ ಸ್ಥಿರವಾದಂತಹ ದೃಷ್ಟಿ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ ಮಂತ್ರದಿಂದ ಶುರುವಾಗುತ್ತೆ. ಸೂರ್ಯ ನಮಸ್ಕಾರ ಸೂರ್ಯ ಭಗವಂತನನ್ನು ಪ್ರಾರ್ಥಿಸಿ ಸೂರ್ಯನ ಅನುಗ್ರಹಕ್ಕೋಸ್ಕರ ಇರತಕ್ಕಂತಹ ಈ ಆಸನ. ಇದರಲ್ಲಿ 7 ಆಸನಗಳು ಸೇರಿಕೊಂಡಿದೆ. ಸೂರ್ಯ ನಮಸ್ಕಾರದ ಮಂತ್ರದಿಂದ ಸೂರ್ಯ ನಮಸ್ಕಾರವನ್ನು ಆರಂಭ ಮಾಡೋಣ. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರಃ. ಓಂ ಮಿತ್ರಾಯ ನಮಃ. ಊರ್ಧ್ವ ಹಸ್ತಾಸನ ಅರ್ಥಾತ್ ಊರ್ಧ್ವ ನಮಸ್ಕಾರ. ಈಗ ಊರ್ಧ್ವ ಹಸ್ತಾಸನವನ್ನು ಮಾಡ್ತಾ ಇದ್ದಾರೆ. 2 ಕೈಗಳು ಸೇರಿಸಿ ಪೂರ್ಣ ಮೇಲೆ ದೃಷ್ಟಿ, ಸೊಂಟದಿಂದ ಹಿಂದಕ್ಕೆ ಬೆಂಡಾಗುವಂಥದ್ದು ಊರ್ಧ್ವ ಹಸ್ತಾಸನ. ಉತ್ಥಾನಾಸನ 2ನೇ ಸ್ಥಿತಿ. ಇದು ಪೂರ್ಣ ಸೊಂಟದಿಂದ ಮುಂದಕ್ಕೆ ಬಾಗುತ್ತಾ ಕೈಗಳನ್ನು ಕಾಲಿನ ಅಕ್ಕಪಕ್ಕದಲ್ಲಿಟ್ಟು ಸೊಂಟದಿಂದ ಶರೀರವನ್ನು ಕೆಳಗಡೆ ಎಳ್ಕೊಳ್ತಾ ಹೊಟ್ಟೆಯ ಭಾಗವನ್ನು ವಿಶೇಷವಾಗಿ ತೊಡೆಗೆ ತಾಗಿಸುವಂತಹ ಸ್ಥಿತಿಯಲ್ಲಿರಬೇಕು. ಉತ್ಥಾನಾಸನ.
ಮುಂದಿನದ್ದು ಏಕಪಾದ ಪ್ರಸರಣಾಸನ. ಏಕಪಾದ ಪ್ರಸರಣಾಸನ, ಸೊಂಟವನ್ನು ಸಂಪೂರ್ಣವಾಗಿ ಒಳಗಡೆ ತಳ್ಳುತ್ತಾ ಕೈಯ ಭಾಗ ಮತ್ತು ಪಾದ ಮುಂಭಾಗದಲ್ಲಿ ತಾಗ್ತಾ ಇದೆ. ಹಿಂದೆ ಇರ್ತಕ್ಕಂತಹ ಕಾಲಿನ ಬೆರಳುಗಳು ಮತ್ತು ಮಂಡಿ ಅದು ಮಾತ್ರ ನೆಲಕ್ಕೆ ತಾಗುವಂತಹ ಸ್ಥಿತಿ ಇದು. ಮುಂದಿನದ್ದು ದ್ವಿಪಾದ ಪ್ರಸರಣಾಸನ. ಎರಡೂ ಕಾಲುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಸಂಪೂರ್ಣವಾಗಿ ಕೈ ಮತ್ತು ಕಾಲಿನ ಮೇಲೆ ಭಾರವನ್ನು ಹಾಕಿರುವಂತಹ ಸ್ಥಿತಿ. ಇದಕ್ಕೆ ಚತುರಂಗ ದಂಡಾಸನ ಅಂತೇಳಿ ಹೇಳ್ತಾರೆ. ಮುಂದೆ ಅಷ್ಟಾಂಗ ಪ್ರಣಾಮ, ಸಾಷ್ಟಾಂಗ ಪ್ರಣಿಪಾತಾಸನ ಅಂತೇಳಿ ಹೇಳ್ತಾರೆ. ಇಲ್ಲಿ ಗಲ್ಲದ ಭಾಗ, ಎದೆ, ಮೊಣಕಾಲು ಮತ್ತು ಕಾಲಿನ ಬೆರಳುಗಳು ಹೀಗೆ 8 ಭಾಗಗಳು ನೆಲಕ್ಕೆ ತಾಗುವುದರಿಂದ ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಇದನ್ನು. ಮುಂದಕ್ಕೆ ಭುಜಂಗಾಸನ. ಭುಜಂಗ ಅಂದರೆ ಹಾವು. ಹಾವು ಹೆಡೆ ಎತ್ತಿದಾಗ ಹೇಗಿರ್ತದೋ ಆ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಆಸನ. ವಿಶೇಷವಾಗಿ ಸೊಂಟಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಶರೀರವನ್ನು ಮೇಲಕ್ಕೆ ಎತ್ತರಿಸುವಂತಹ ಸ್ಥಿತಿ ಇದು. ದೃಷ್ಟಿ ಆಕಾಶದ ಕಡೆಗಿರ್ತದೆ, ಪೂರ್ಣ ಪಾದ ನೆಲಕ್ಕೆ ತಾಗಿರ್ತದೆ. ಇದು ಭುಜಂಗಾಸನ. ಮುಂದಿನದ್ದು ಅಧೋಮುಖ ಶ್ವಾನಾಸನ. ಎರಡೂ ಕಾಲಿನ ಹಿಮ್ಮಡಿಯು ನೆಲಕ್ಕೆ ಸ್ಪರ್ಶವಾಗುತ್ತಾ ಪಾದ ಪೂರ್ಣ ಭೂಮಿಯಲ್ಲಿ ಕಚ್ಚಿಟ್ಟುಕೊಳ್ಬೇಕು. ಕೈಯ ಎಲ್ಲ ಬೆರಳುಗಳು ಭೂಮಿಯನ್ನು ಸ್ಪರ್ಶ ಮಾಡಿ ಸಂಪೂರ್ಣವಾಗಿ ಕಾಲು ಮತ್ತು ಕೈಯ ಮೇಲೆ ಆಧಾರಿತವಾಗಿರ್ತಕ್ಕಂಥ ಆಸನ ಇದು. ಆದಷ್ಟು ಭುಜದ ಭಾಗವನ್ನು ಒಳಗಡೆ ತಳ್ಳಿ ಹೊಟ್ಟೆಯ ಭಾಗವನ್ನು ವಿಶೇಷವಾಗಿ ಎಳ್ಕೊಳ್ತಾ ಇರ್ತಕ್ಕಂಥ ಆಸನ ಇದು ಅಧೋಮುಖ ಶ್ವಾನಾಸನ. ಮುಂದೆ ಏಕಪಾದ ಪ್ರಸರಣಾಸನ. ಇದು 3ನೇ ಸ್ಥಿತಿಯಲ್ಲಿ ಆಗ ಬಂದಿದೆ. ಆಮೇಲೆ ಉತ್ಥಾನಾಸನ, ಇದು 2ನೇ ಸ್ಥಿತಿಯಲ್ಲಿ ಬಂದಿದೆ. ಆಮೇಲೆ ಸೂರ್ಯ ನಮಸ್ಕಾರದ ಸ್ಥಿತಿಗೆ ಬರ್ತಾ ಇದೆ. ಇಲ್ಲಿ ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡುವಂಥದ್ದು. ಒಮ್ಮೆ ಸ್ಥಿತಿಗೆ ಹೋಗಿ ಸ್ಥಿತಿಗೆ ಬಂದ ಮೇಲೆ ಉಸಿರಾಟದ ಕ್ರಿಯೆಯನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಇಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇರುವಾಗ ಗಮನಿಸಬೇಕಾಗಿರ್ತಕ್ಕಂಥ ವಿಷಯವನ್ನು ಗಮನಿಸಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಅದನ್ನು ನೋಡೋಣ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರಃ. ಈ ದಿವಸ ಸೂರ್ಯ ನಮಸ್ಕಾರದ ಮಂತ್ರವನ್ನು ಹೇಳ್ತಾ ಮಂತ್ರದ ಜೊತೆಯಲ್ಲಿ ಹೇಗೆ ಸೂರ್ಯ ನಮಸ್ಕಾರವನ್ನು ಮಾಡುವುದು ಎಂಬುದನ್ನು ಅಭ್ಯಾಸ ಮಾಡೋಣ. ಈಗ ಮಂತ್ರದ ಜೊತೆಯಲ್ಲಿ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಸ್ಥಿತಿಯಿಂದ ಮೊದಲು ಮಂತ್ರವನ್ನು ಹೇಳಬೇಕು. ಒಟ್ಟು 13 ಮಂತ್ರಗಳಿದೆ. 13 ಮಂತ್ರದಲ್ಲಿ 1ನೇ ಮಂತ್ರವನ್ನು ಹೇಳ್ತಾ 10 ಸ್ಥಿತಿಗಳನ್ನು ಮಾಡೋದು. ಅದೇ ರೀತಿ 2ನೇ ಮಂತ್ರ ಹೇಳಿ 10 ಸ್ಥಿತಿಗಳನ್ನು ಮಾಡೋದು. 10 ಸ್ಥಿತಿಗಳಂದರೆ ಒಟ್ಟು 7 ಆಸನಗಳು. ಆ ಆಸನದ ವಿಷಯವನ್ನು ನಾಳೆ ಅಭ್ಯಾಸ ಮಾಡೋಣ. ಇವತ್ತು ಮಂತ್ರವನ್ನು ಹೇಳುವುದು ಹೇಗೆ ಎಂಬುದನ್ನು ಗಮನಿಸಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡೋಣ. ಓಂ ಮಿತ್ರಾಯ ನಮಃ. ಊರ್ಧ್ವಾಸನ.
ಪೂರ್ಣ ಸ್ಥಿತಿಗೆ ಹೋದ ಮೇಲೆ ಉಸಿರಾಟದ ಕ್ರಿಯೆ. ದೋ ಸ್ಥಿತಿ. ಓಂ ರವಯೇ ಮಾಡ್ತಾ ಹೋಗಿ. ರವಯೇ ನಮಃ. ಇದು ಎರಡನೆಯ ಮಂತ್ರ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತೃಸೂರ್ಯನಾರಾಯಣಾಯ ನಮಃ. ಸೂರ್ಯ ನಮಸ್ಕಾರದ 13 ಮಂತ್ರಗಳು. ಆ 13 ಮಂತ್ರದಲ್ಲಿ ಭಗವಾನ್ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡುವಂತಹ ಮಂತ್ರ ಇದು. ಇದರಲ್ಲಿ ಒಂದು ಮಂತ್ರವನ್ನು ಹೇಳಿ 10 ಅಂಕದ ಕ್ರಿಯೆಯನ್ನು ಮಾಡಿದ ಮೇಲೆ ಮತ್ತು ಎರಡನೇ ಮಂತ್ರದಿಂದ 10 ಅಂಕದ ಕ್ರಿಯೆಯನ್ನು ಮಾಡುವಂಥದ್ದು. ಮತ್ತೊಮ್ಮೆ ಇದನ್ನು ಗಮನಿಸೋಣ. ಈಗ ಮಂತ್ರ ನಿಮ್ಮ ಅಭ್ಯಾಸಕ್ಕೋಸ್ಕರ ಒಂದೊಂದು ಸ್ಥಿತಿಯೊಳಗಡೆ ಒಂದೊಂದು ಮಂತ್ರವನ್ನು ಹೇಳ್ತಾ ಇದ್ದೀವಿ. ಆ ಮಂತ್ರವನ್ನು ಗಮನಿಸಿಕೊಂಡು ಸೂರ್ಯ ನಮಸ್ಕಾರ ಮಾಡಬೇಕು. ಇನ್ನೊಂದು ಬಾರಿ ಅದನ್ನು ಗಮನಿಸಿಕೊಂಡು ಮಾಡೋಣ. ಮಂತ್ರದ ಜೊತೆಯಲ್ಲಿ ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಇದೀಗ ಒಂದೊಂದು ಸ್ಥಿತಿಗೆ ನಾನು ಹೇಳ್ತಾ ಇದ್ದೇನೆ. ಆದರೆ ನಾವು ನಮ್ಮ ಮನೆಯಲ್ಲಿ ಮಾಡಬೇಕಾದ್ರೆ ಈ ಮಂತ್ರವನ್ನು ಒಂದು ಹೇಳಿದ ಮೇಲೆ 10 ಸ್ಥಿತಿಯನ್ನು ಮಾಡಿಕೊಂಡು ಮತ್ತೆ ಎರಡನೆಯದ್ದು ಹೇಳುವುದು. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ ಆದಿತ್ಯಾಯ
ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಹದಿಮೂರು ಸೂರ್ಯ ನಮಸ್ಕಾರದ ಮಂತ್ರ, ಹಾಗೆಯೇ ಸೂರ್ಯನ ಸ್ತೋತ್ರ, ಇದನ್ನು ಕಂಠಪಾಠ ಮಾಡಿ ಇಟ್ಕೊಳ್ಳೋದು ತುಂಬ ಸೂಕ್ತ. ಕೊನೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ಶ್ಲೋಕ. ಆ ಶ್ಲೋಕವನ್ನು ಹೇಳ್ತಾ ಹೋಗ್ತಾನೆ, ಅದನ್ನು ಗಮನವಿಟ್ಟು ಕೇಳಿ ಮತ್ತದನ್ನು ಅಭ್ಯಾಸ ಮಾಡೋಣ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತೆ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಸೂರ್ಯ ನಮಸ್ಕಾರದ ಸ್ತೋತ್ರ, ಸೂರ್ಯ ನಮಸ್ಕಾರದ ಮಂತ್ರದ ಜೊತೆಯಲ್ಲಿ ಆಸನಗಳು, ಕೊನೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂತಹ, ಭಗವಂತನಲ್ಲಿ ಬೇಡಿಕೊಳ್ತಾ ಇರುವಂತಹ ಶ್ಲೋಕದ ಜೊತೆಯಲ್ಲಿ ಸೂರ್ಯ ನಮಸ್ಕಾರದ ಮುಕ್ತಾಯವಾಗುತ್ತೆ. ಪ್ರತಿಯೊಂದು ಮಂತ್ರವನ್ನು ಅರ್ಥೈಸಿಕೊಂಡು ಹೇಳುವುದು ತುಂಬ ಸೂಕ್ತ. ಒಂದನೇ ಮಂತ್ರ ಓಂ ಮಿತ್ರಾಯ ನಮಃ, ಜಗತ್ತನ್ನೇ ಪ್ರೀತಿಸುವವನು. ಸೂರ್ಯ ಇದ್ದರೆ ಮಾತ್ರ ಜಗತ್ತಿನ ಚರಾಚರ ಜೀವರಾಶಿಗಳು ಆನಂದದಿಂದ ಬದುಕಲಿಕ್ಕೆ ಸಾಧ್ಯ. ಅಂತಹ ಮಿತ್ರ, ನಾವು ಜಗತ್ತಿನ ಮಿತ್ರರಾಗೋಣ ಎಂಬ ಸಂದೇಶವನ್ನು ಅದು ಕೊಡುತ್ತೆ. ಹೀಗೆ ಪ್ರತಿಯೊಂದು ಮಂತ್ರವೂ ಕೂಡ ಅದರದ್ದೇ ಆದಂತಹ ವೈಶಿಷ್ಟ್ಯಗಳನ್ನು ಹೊಂದಿದೆ. ಆ ಮಂತ್ರವನ್ನು ಅರ್ಥೈಸಿಕೊಂಡು ಅದನ್ನೇ ಮನನ ಮಾಡಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ಅದು ನಮಗೆ ಹೆಚ್ಚು ಶಕ್ತಿಯನ್ನು ನೀಡುತ್ತೆ. ಅಂತಹ ಮಂತ್ರದ ಜೊತೆಯಲ್ಲಿ ಯೋಗವನ್ನು ಮಾಡುವಂಥದ್ದು ಅಭ್ಯಾಸ ಮಾಡಿಕೊಳ್ಳೋಣ. ಹಾಗೆಯೇ ಪ್ರತಿಯೊಂದು ಮಂತ್ರದ ಹಿಂದೆ ಒಂದು ಬೀಜಾಕ್ಷರಗಳಿದೆ. ಆ ಬೀಜಾಕ್ಷರವನ್ನು ಉಚ್ಚಾರ ಮಾಡಿಕೊಂಡು ಮಾಡಿದರೆ ಇನ್ನೂ ಹೆಚ್ಚಿನ ಲಾಭ ನಮಗೆ ಸೂರ್ಯ ನಮಸ್ಕಾರದಿಂದ ಸಿಗುತ್ತೆ. ಅಂತಹ ಬೀಜಾಕ್ಷರ ಮತ್ತು ಓಂಕಾರಾಕ್ಷರ, ಆಮೇಲೆ ಮಂತ್ರ, ಇನ್ನು ನಮಃ ಎಂದಂತಹ ಭಗವಂತನಿಗೆ ಸ್ಮರಣೆ ಮಾಡುವಂತಹ, ಭಗವಂತನನ್ನು ನಮಸ್ಕರಿಸುವಂತಹ ನಮಃ ಎಂಬಂತಹ ಪದ, ಜೊತೆಯಲ್ಲಿ 7 ಆಸನಗಳು, 10 ಸ್ಥಿತಿಯನ್ನು ಮಾಡಿದಾಗ ನಮ್ಮ ಶರೀರ ಮನ ಬುದ್ಧಿಗೆ ಬೇಕಾಗಿರುವಂತಹ ಎಲ್ಲ ವಿಶೇಷವಾದ ಶಕ್ತಿಯು ಲಭ್ಯವಾಗುತ್ತೆ. ಶರೀರ ಮನ ಬುದ್ಧಿಗೆ ಶಕ್ತಿ ಲಭ್ಯವಾದಾಗ ಎಲ್ಲ ಕಾರ್ಯಕ್ಕೂ ಲಾಭ ಆಗುತ್ತೆ. ಅಂತಹ ಸೂರ್ಯ ನಮಸ್ಕಾರವನ್ನು ನಿತ್ಯ ಅಭ್ಯಾಸ ಮಾಡೋಣ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಸೋಣ. ಎಲ್ಲರೂ ನೆಟ್ಟಿಗೆ ಕೂತ್ಕೊಳ್ಳೋಣ. ಪದ್ಮಾಸನವ ವಜ್ರಾಸನದ ಸ್ಥಿತಿಯಲ್ಲಿ ಕೂತ್ಕೊಂಡು ಚಿನ್ಮುದ್ರೆಯನ್ನು ಧಾರಣೆ ಮಾಡಿಕೊಳ್ಳೋಣ. 3 ಬೆರಳುಗಳು ಒಟ್ಟಿಗೆ ಇರಲಿ, ಹೆಬ್ಬೆರಳು ಜೋಡಿಸಿಟ್ಕೊಳ್ಳಿ. ಕೈಗಳನ್ನ ಮಂಡಿ ಮೇಲೆ ಇಟ್ಕೊಂಡು ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಗುರು ಪತಂಜಲಿ ಮಹಾಮುನಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ತಂದೆ ತಾಯಿಯರನ್ನು ಸ್ಮರಣೆ ಮಾಡಿಕೊಳ್ತಾ, ಇಷ್ಟದೇವರನ್ನು ಸ್ಮರಣೆ ಮಾಡಿಕೊಳ್ತಾ, ಕೊನೆಯಲ್ಲಿ
ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣ ಮೇಲಕ್ಕೆ ಬಂದ ಮೇಲೆ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಶರೀರ ಮನ ಬುದ್ಧಿಗೆ ಬರುವಂತಹ ಎಲ್ಲ ರೋಗ ರುಜಿನಾದಿಗಳನ್ನು ದೂರ ಮಾಡುವಂಥ ಯೋಗಾಭ್ಯಾಸವನ್ನು ಮಾಡಿದ್ದೇವೆ. ತನ್ಮೂಲಕ ನಮ್ಮ ಶರೀರಕ್ಕೆ ವಿಶೇಷವಾದ ಶಕ್ತಿ ಲಭ್ಯವಾಗಿದೆ. ರೋಗ ರುಜಿನಾದಿಗಳು ದೂರವಾಗುವಂತಹ ಆಗಿರುವಂತಹ ಎಲ್ಲ ಶಕ್ತಿಯು ನಮ್ಮ ಅನುಭವಕ್ಕೆ ಬಂದಿದೆ. ಇದನ್ನು ನಿತ್ಯ ನಾವು ಮಾಡೋಣ. ಮಾಡ್ತಾ ನಮ್ಮ ಆರೋಗ್ಯ ರಕ್ಷಣೆಯನ್ನು ಮಾಡೋಣ. ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡುವಂತೆ, ಒಳ್ಳೆಯದನ್ನೇ ನೋಡುವಂತೆ, ತನ್ಮೂಲಕ ದೇಶದ ಜನರೆಲ್ಲ ಸುಖಾನಂದವನ್ನು ಅನುಭವಿಸುವಂತೆ ಆಗಲಿ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಆ ತಾಯಿ ಭಾರತಿ ನಮಗೆ ಅನುಗ್ರಹಿಸಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾಳೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಅಲ್ಲಿವರೆಗೆ ವಂದನೆಗಳು.